ಶುರುವಾಯಿತು. ಮಾತು ಶುರುವಾಗಲಿ. ಹೇ ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ ಮಾರ್ನಿಂಗ್ ಆಗಿ ಆಲ್ಮೋಸ್ಟ್ 10 ಆಗ್ತಾ ಬಂತು. ನಮ್ಮದು ಆ್ಯಕ್ಚುಲಿ ಇನ್ನೊಂದು ರೈಡ್ ಪ್ಲ್ಯಾನ್ ಇತ್ತು ಇವತ್ತು. ಇಟ್ಸ್ ಎನಿವೇ ಲಾಂಗ್ ವೀಕೆಂಡ್ ಇದೆ. ಆ್ಯಂಡ್ ನಾನೊಂದು ಆ್ಯಕ್ಚುಲಿ ಹೋಮ್ ಸ್ಟೇ ಆಲ್ಮೋಸ್ಟ್ ತುಂಬ ವರ್ಷದಿಂದ ಒಬ್ಬರು ಆ್ಯಕ್ಚುಲಿ ಈಸ್ ಆಲ್ಸೋ ರೈಡರ್, ಅವ್ರು ಕಾಂಟ್ಯಾಕ್ಟ್ ಮಾಡಿದರು. ಒಂದು ಒಳ್ಳೆ ಹೋಮ್ ಸ್ಟೇ ಇತ್ತು ನಿಯರ್ ಕುದುರೆಮುಖ. ಸೊ ಅದಕ್ಕೆ ಹೋಗೋಣ ಅಂತ ತುಂಬ ಟೈಮ್ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದಾಗಲೂ ಅದು ಆಕ್ಸಿಡೆಂಟ್ ಆಯಿತು, ಹೋಗೋಕ್ಕಾಗಿಲ್ಲ. ಸೊ ಗೋಯಿಂಗ್ ಟುಡೇ. ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಒಂದು 2-3 ದಿವಸ ಚಳಿ ಜಾಸ್ತಿ ಇದೆ. ಈಗ ಸ್ವಲ್ಪ ಗೇರ್ ಹಾಕೊಂಡ್ಮೇಲೆ ಸ್ವಲ್ಪ ಸೆಕೆ ಇದೆ ಅಷ್ಟೇ. ಇದು ಹೋಮ್ ಸ್ಟೇ ಆಲ್ಮೋಸ್ಟ್ ಕಾರ್ಕಳ, ಅದು ಫಾರೆಸ್ಟ್ ಎಂಟ್ರಿ ಪಾಯಿಂಟ್ವರೆಗೆ ಬಂದು ಅಲ್ಲಿಂದ ರೈಟ್ ತಗೊಂಡು ಸ್ವಲ್ಪ ಒಳಗಡೆ ಬರಬೇಕು. ನಮ್ಮ ಬಾಪು ಮೊನ್ನೆ ಹೊರಗಡೆಯಿಂದ ಒಂದು ಸಾಮಾನ್ಯ ಮನೆ ಥರ ಕಾಣುತ್ತೆ ಆ್ಯಕ್ಚುಲಿ. ಬಟ್ ನಾನು ನಿಮಗೆ ನೆಕ್ಸ್ಟ್ ಏನು ತೋರಿಸ್ತೇನೆ ಅಂತ ಹೇಳಿದರೆ, ಇಟ್ಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಹೋಮ್ ಸ್ಟೇನ. ಲೈಕ್ ನಾನು ಇಷ್ಟರೊಳಗೆ ನೋಡಿದ್ರಲ್ಲಿ ಇದು ಅಮೇಝಿಂಗ್. ನನ್ನೊಂದು ಡ್ರೀಮ್ ಹೌಸ್ ಅಂತ ಏನಿತ್ತು ಅದು ಎಕ್ಸಾಕ್ಟ್ ಹಾಗೆ ಇದೆ. ಅದನ್ನು ಹಳೆ ಇದನ್ನು ಅಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಬಂದಿದ್ದಾರೆ. ಓಕೆ, ಅಲ್ಲಿ ತಂದು ಬೈಕ್ ನಿಲ್ಲಿಸಿದ್ವಿ. ಇದೊಂದು ಇಲ್ಲಿಂದ ಮೇಲ್ಗಡೆ ಬಂದರೆ ಅಲ್ಲಿವರೆಗೆ ಕಾರ್ ಬರುತ್ತೆ. ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಬಂದರೆ ಆಸಮ್, ಇದು ಒಳ್ಳೆ ವೆಲ್ಕಮ್ ಮಾಡುತ್ತೆ. ಆ್ಯಂಡ್ ಎಲ್ಲ ನೋಡಿದ್ರು ಒಂಥರ ಹಳೇ, ಅದನ್ನ ಹಾಗೆ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೈಕ್ ಒಳಗಡೆ ನೋಡಿದರೆ ಇದೊಂಥರ ಐಡಿಯಲ್ ಮನೆ. ನಾನು ಯಾವತ್ತೂ ಒಂಥರ ಡ್ರೀಮ್ ಮಾಡ್ತಾಯಿದ್ದೆ, ಐ ಹ್ಯಾವ್ ಟು ಹ್ಯಾವ್ ಅ ಹೌಸ್ ಲೈಕ್ ದಿಸ್ ಅಂತ. ಮಳೆ ಬರುವಾಗ ಅಂತೂ ಸಕ್ಕ ಚೆನ್ನಾಗಿರುತ್ತೆ ಇಲ್ಲಿಂದ ನೋಡೋಕ್ಕೆ. ಇಲ್ಲಿ ಟೈಮಿಂಗ್ ಹಾಕಿದ್ದಾರೆ, ಬ್ರೇಕ್ಫಾಸ್ಟ್ ಲಂಚ್ ಇದೆಲ್ಲ ಇಲ್ಲೇ ಸರ್ವ್ ಮಾಡ್ತಾರೆ. ಅಲ್ಲೇ ಕಿಚನ್ ಇದೆ, ಅವರೇ ಮಾಡಿಕೊಡ್ತಾರೆ ಎಲ್ಲ. ಇದೊಂದು ನೈಸ್ ಫೋನ್ ಚಾರ್ಜ್ ಇಟ್ಟು ಇಲ್ಲಿ ಕೂತ್ಕೊಂಡು ಫುಲ್ ಕ್ಲೀನಾಗಿ ಬ್ರೌಸ್ ಮಾಡ್ತಾ ಇರ್ಬೋದು. ವೈಫೈ ಬೇರೆ ಸೆಟ್ ಮಾಡಿದ್ದಾರೆ. ನೆಟ್ವರ್ಕ್ ಸಿಗಲ್ಲ ಇಲ್ಲಿ, ಐ ಮೀನ್ ಸ್ವಲ್ಪ ಸಿಗುತ್ತೆ ಕಡ್ಡಿ. ಜಿಯೋ, ಏರ್ಟೆಲ್ ಐ ಆಮ್ ನಾಟ್ ಶ್ಯೂರ್. ಸಾಕು ಚೆನ್ನಾಗಿರೋ ಉಯ್ಯಾಲ ಇದೆ. ಇದೆಂತ ಬೋರ್ಡು, ಸೋ ಬ್ಯೂಟಿಫುಲ್. ಇದು ಚೆನ್ನೈ ಮನೆ ಅಂತ ಹೇಳ್ತಾರೆ ನಮ್ಮ ತುಳುನಾಡು ಕಡೆಯಲ್ಲಿ. ಆಡ್ತಾರೆ ಇದರಲ್ಲಿ ಒಂದು 3 ಮಂಜೊಟ್ಟಿ ಇಟ್ಟು, ಮಂಜೊಟ್ಟಿಜಿನ ಪಿರೋಂಜಿ ಬರ್ಪುಂಡು ಅದನ್ನು ಪೆರ್ಗ ದಿಕ್ಕೊಂಡು. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಮನೆ ಒಟ್ಟಿಗೆ ಆಡುವಾಗ ಆಡ್ತಾಯಿದ್ವಿ ಮೊದಲು ಅಪ್ಪ ಎಲ್ಲ. ಇಟ್ಸ್ ನೈಸ್ ಒಳ ಹೌಸ್. ರೂಮ್ ಸಖತ್ ಚೆನ್ನಾಗಿದೆ. ಅದಕ್ಕೆ ಎಲ್ಲ ಒಂಥರ ಓಲ್ಡ್ ಹಳೆ ಮನೆ ಎಲ್ಲ ಅದನ್ನ ಅದೇ ಥರ ಪ್ರಿಸರ್ವ್ ಮಾಡಿದ್ದಾರೆ. ಒಂಥರ ಇದು ಕನ್ನಡಿ ಕೂರೋದು, ದಿಸ್ ಇಸ್ ಇಂಪಾರ್ಟೆಂಟ್. ರೂಮ್ ಎಷ್ಟು ಚೆನ್ನಾಗಿ ಸ್ಮೆಲ್ ಇದೆ ಅಂದರೆ ಇಟ್ಸ್ ಆಸಮ್. ಓಹ್ ನೈಸ್. ಈ ಒಂದು ವಾಶ್ರೂಮು ಹಳೆಯ ವಾಶ್ರೂಮ್ ಥರ ಕಂಡ್ರು ಎಲ್ಲ ಇದೆ. ಕ್ಲೀನ್ ಕಮೋಡ್, ಒಳ್ಳೆ ಹಾಟ್ ಇದು ಇದೆ, ಗೀಸರ್ ಇದೆ, ಎವ್ರಿಥಿಂಗ್ ಈಸ್ ಹಿಯರ್. ಎಲ್ಲ ಸಖತ್ ನೀಟಾಗಿಟ್ಟಿದ್ದಾರೆ.
ಇಲ್ಲೊಂದು ಇದು ಅಂಗಳ, ಇಲ್ಲಿ ಕೂಡ ಸಿಮ್ಲರ್ ಸೆಟಪ್. ಒಳ್ಳೆ ಸೋಫ್ ಎಲ್ಲ ಹಾಕಿಟ್ಟಿದ್ದಾರೆ. ಮನೆ ಅಂದರೆ ಈ ಥರ ಮನೆ ಕಟ್ಟಬೇಕು. ಅದೇ ನಮ್ಮದು ಈ ಥರದೇ ಒಂದು ಮನೆ ಕಟ್ಟಬೇಕಂತ ಆಸೆ. ಸುತ್ತ 4 ಸುತ್ತ ಇದ್ದು ಅದು ಓಪನ್ ಇರಬೇಕು, ಅದೊಂದು ಹಳೇ ಡ್ರೀಮ್. ನಾನು ನಮ್ಮ ಊರಲ್ಲೇ ಒಂದು 2-3 ಕಡೆ ಗೊತ್ತಿನವರ ಊರು ಮನೆಯೆಲ್ಲ ಇರುತ್ತೆ. ಅವ್ರದ್ದು ಮನೆ ಈ ಥರ ಆ್ಯಕ್ಚುಲಿ ನಡುವೆ ಓಪನ್ ಇದ್ದು ಒಂಥರ ಸುತ್ತ ಅಂಗಳ ಥರ ಬಂದು ಸಖತ್ ಚೆನ್ನಾಗಿ. ಈ ಥರ ಇದ್ದರೆ ಒಂಥರ ಮಳೆಗಾಲದಲ್ಲೆಲ್ಲ ಕೂತು ನೋಡೋಕ್ಕಂತೂ ಆಸಮ್. ಓಕೆ, ಮೇಲ್ಗಡೆ ಮಾಳಿಗೆ. ಡಾರ್ಮೆಟ್ರಿ ಥರನೂ ಇದೆ. ಟೇಬಲ್ ಥರ ಎಲ್ಲ ಏನೆಲ್ಲ ಬೇಕು ಎಲ್ಲ ಇದೆ ಇದರಲ್ಲಿ. ಇಲ್ಲಿ ಎಷ್ಟು ಬಗೆ ಸಾಮಾನಿದೆ ಅಂದರೆ ಲೈಕ್ ಇನ್ನೂ ಒಂದು ಸ್ವಲ್ಪ ಕೂತಾಗ ಇನ್ನೊಂದು ಏನೋ ಕಾಣುತ್ತೆ. ವಿಡಿಯೋದಲ್ಲೆಲ್ಲ ತೋರ್ಸಕ್ಕೆ ಹೋದ್ರೆ ಆಲ್ಮೋಸ್ಟ್ ದೊಡ್ಡ ಡಾಕ್ಯುಮೆಂಟ್ರಿನ ಆಗ್ಬೋದು ಅನಿಸುತ್ತೆ. ಲೈಬ್ರರಿ ಆಫ್ ಸ್ಟಫ್ ಅನಿಸುತ್ತೆ. ಏನೆಲ್ಲ ಇದೆ ಅಲ್ಲಿ, ತಲ್ವಾರ ಎಲ್ಲ ಇದೆ ಮೇಲ್ಗಡೆ, ಹಳೆಯ ಕಾಲದ ಖಡ್ಗ ಎಲ್ಲ. ಅಮೇಝಿಂಗ್. ದಿನ 52 ಗೊತ್ತಾಣ ಒಂದು ವರ್ಕ್ ಫ್ರಮ್ ಹೋಮ್ ಏನು ಹಿಡ್ದಾರೆ. ವಾವ್, ಬ್ಯೂಟಿಫುಲ್. ಈಗ ಮೂರೊಂದು ಬಂತು, ಇಡೀ ಇರ್ತಲೇ ಮುಗಿಯುವುದು. ಒಂದೊಂದು ಇತ್ತು ಮೂಲೆ ಕಿಚನ್ ಅಡೆ ಬರ್ಕೋಣ ನಾವು ತಿರುಗ್ತಿರ್ಕೋಣ. ಈ ಲೆವೆಲ್ ಇಲ್ಲೊಂದು ವೈಫೈ ಇದು ಇದೆ. ಆಲ್ಮೋಸ್ಟ್ 2 ವೈಫೈ ರೌಟರ್ ಹಾಕಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ 20 Mbps ಸ್ಪೀಡ್ ಸಿಗುತ್ತೆ. ಸೊ ಯಾರಿಗಾದ್ರು ವರ್ಕ್ ಫ್ರಮ್ ಹೋಮ್ ಮಾಡಬೇಕಂದ್ರೂ ಅಮೇಝಿಂಗ್ ಪ್ಲೇಸ್. ಆ್ಯಕ್ಚುಲಿ ಅವ್ರ ಹತ್ರ ಮನು ಹತ್ರ ಮಾತಾಡ್ತಿದ್ದೆ. ಮನು ಇಸ್ ಆ್ಯಕ್ಚುಲಿ ಅವರೊಂಥರ ಬೈಕರ್. ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಈ ಥರ ಲೈಕ್ ಪರಿಚಯ. ಅವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಂತೆ. ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಮುಂಚೆನೇ ಇನ್ವೈಟ್ ಮಾಡಿದ್ರು, ಬಟ್ ಅವಾಗೆಲ್ಲ ಏನೋ ಇದಾಗಿ ಬರೋಕ್ಕಾಗಿರಲಿಲ್ಲ. ಫೈನಲಿ ಐ ಆಮ್ ಹಿಯರ್ ಆ್ಯಂಡ್ ಬಂದಮೇಲೆ ಅನ್ನಿಸ್ತಾ ಇದೆ ಶಿಟ್ ಯಾವತ್ತೋ ಬರಬೇಕಿತ್ತು ಅಂತೇಳಿ. ಸೊ ಇದು ಎಂಟೈರ್ ಪ್ರಾಪರ್ಟಿ ಮನು ಇಸ್ ಆ್ಯಕ್ಚುಲಿ ಇಲ್ಲಿ ಎಲ್ಲ ನೋಡ್ಕೋತಾರೆ. ಇದರ ಓನರ್ ಬಂದು ಪುರುಷೋತ್ತಮ್ ಅಡ್ವೆ ಅಂತೇಳಿ. ಈಸ್ ಆರ್ಟಿಸ್ಟ್ ಮತ್ತು ಈ ಥರ ಇದು ಮೂರ್ತಿ ಕೆತ್ತನೆ ಅದೆಲ್ಲ ಮಾಡ್ತಾರೆ ಅವರು ಎಲ್ಲ. ಆ್ಯಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಇದೆಲ್ಲ, ಈ ಥರ ಪ್ಲೇಸಸ್, ಈ ಥರ ಹಳೆ ಅಂದರೆ ಆರ್ಟ್ ಫಾರ್ಮ್ಸ್, ಈ ಥರ ಯಾವುದಾದ್ರು ಕೆಲವೊಂದು ಡಿಸ್ಕಾರ್ಡೆಡ್ ಆರ್ಟ್ ಎಲ್ಲ ಅದನ್ನೆಲ್ಲ ಆ್ಯಕ್ಚುಲಿ ಅವರು ಕಲೆಕ್ಟ್ ಮಾಡಿ ಅದನ್ನ ಈ ಮನೆಯಲ್ಲೆಲ್ಲ ನೋಡಿರೋ ಒಂಥರ ತುಂಬ ಥರ ಈ ಥರ ಆರ್ಟ್ ಇದೆಲ್ಲ ಕಲೆಕ್ಟ್ ಮಾಡಿರೋದಿಲ್ಲ. ಅವರು ಈಸ್ ಆ್ಯಕ್ಚುಲಿ ರಿಯಲಿ ಪ್ಯಾಷನೇಟ್. ಒಂದು ಈವನ್ ಇಫ್ ಇಟ್ಸ್ ಲೈಕ್ ಡಿಸ್ಕಾರ್ಡೆಡ್ ಅಂತ ಆದರೂ ಅವೆಲ್ಲ ಅವರು ತೋರಿಸ್ತಾ ಇದ್ರು. ಕೆಲವು ಇದೆಲ್ಲ ಮೂರ್ತಿ ಅದೆಲ್ಲ ಅವ್ರಿಗೆ ಈ ಥರ ಎಲ್ಲೋ ನದಿಯಲ್ಲಿ ಸಿಕ್ಕಿರೋದು ಅಥವಾ ಈ ಥರ ಅವ್ರಿಗೂ ಎಲ್ಲೆಲ್ಲ ಹೋಗ್ತಾರಂತೆ ಅದನ್ನ ಹುಡುಕೊಂಡು, ಯಾರ ಹತ್ರ ಎಲ್ಲೋ ಇದು ಮಾಡಿ ಕಲೆಕ್ಟ್ ಮಾಡಿಕೊಂಡು. ಮೋಸ್ಟ್ ಆಫ್ ದೆಮ್ ಕೆಲವೆಲ್ಲ ಡಿಸ್ಕಾರ್ಡೆಡ್ ಇರುತ್ತೆ, ಬಟ್ ಇವನ್ ಅದನ್ನು ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ತುಂಬ ಆ ಥರ ಇದೆಲ್ಲ ಇಟ್ಟಿರೋದು ಕಾಣುತ್ತೆ. ಈಸ್ ರಿಯಲಿ ಪ್ಯಾಷನೇಟ್. ಅದನ್ನ ನೋಡಿ ಅನ್ನಿಸ್ತು ನನಗೆ, ಇವನ್ ಐ ವಾಂಟ್ ಟು ಮೀಟ್ ಹಿಮ್. ಬಟ್ ಅವರು ಇವತ್ತು ಆ್ಯಕ್ಚುಲಿ ಉಡುಪಿಯಲ್ಲಿ ಪರ್ಯಾಯ ಏನೋ ನಡೀತಾ ಇದೆಯಂತೆ. ಸೊ ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ವೀಕ್ಲಿ ಒಂದ್ಸಲ ಬರ್ತಾರೆ ಅಂತ ಹೇಳಿದರು. ಫುಡ್ ಅಂತೂ ಲೈಕ್ ನೆಕ್ಸ್ಟ್ ಲೆವೆಲ್. ನಾನು ನಾನ್ ವೆಜ್ ತಿನ್ನೋರಿಗೆ ಆ್ಯಕ್ಚುಲಿ ವೆಜ್ಜಲ್ಲಿ ಎಷ್ಟೆಲ್ಲ ಐಟಮ್ ಮಾಡೋಕ್ಕಾಗತ್ತೆ ಅಂತ ಈ ಕಾಂಟ್ ಇವನ್ ಇಮ್ಯಾಜಿನ್. ಈ ಥರ ಫುಡ್ ಸಿಕ್ಕಿದ್ರೆ ದಿನ ಅದಕ್ಕೆ ನಾನ್ ವೆಜ್ ನೆನಪೇ ಬರೋಲ್ಲ, ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಫುಡ್. ಇದು ಕಜಾರಿ ಅಂತ ಹೇಳ್ತಾರೆ, ಬಾಯ್ಲ್ಡ್ ರೈಸ್ ನಮ್ಮ ಕಡೆ. ನೆಲ್ಲಿದು ಉಪ್ಪಿನಕಾಯಿ, ಉಪ್ಪು ಕರಿ, ತಂಬುಳಿ, ಅದು ಮೆಂತೆ ತಂಬುಳಿ, ದಾಲ್, ಕೊದ್ದೆಲ್ ಅಂತ ಹೇಳ್ತಾರೆ ನಮ್ಮ ಕಡೆ, ಸೌತೆಕಾಯಿ ಸಾಂಬಾರು ಥರ. ಇದು ಶೀರಾ ಬೆಲ್ಲದಲ್ಲಿ ಮಾಡಿದ್ದು, ಮತ್ತು ಮೊಸರು. ಸಕ್ಕ ಚೆನ್ನಾಗಿದೆ ಫುಡ್ಡು. ಸೂಪರ್. ಮೇನ್ ಫುಡ್ ಅಲ್ಲಿದೆ ನೆಕ್ಸ್ಟ್.
ಈ ಸೆಟಪ್ಪೇ ಖುಷಿ ಆಗಿದೆ ಆ್ಯಕ್ಚುಲಿ. ಅದೇ ಲೈಟ್ ಬಾರ್ದು సెల్ఫ్ మెడిసిన్ ఉండదా బాడీ డేంజర్ ತುಪ್ಪ ನಾವು ಒಂಚೂರು ಸೂಪರ್. ತಗೊಳಕ್ಕೆ ಪಲ್ಯ ಬೇಸಿಂಚಿ ಲೋಕಲ್ ಪಾಟರ್ ಜನ ಉಳ್ಳೇನ ಓಡೋಟಿದ ಕಾವಲಿ ಮಲ್ಪದು ಐದು ಬೇಸ್ ಬರ್ತದೆ ಅದು. ಬೇರು ಕೊತ್ತು ರಿಮ್ ಕೊತ್ತು ఇత్తేటి ఓటు రొట్టి కావలి ఉంటుంది దుమ్ము ఓరి పరతో ಎಂಕಲ್ನ అంచనే ఉంటుంది ಎಣ್ಣೆ ಇಲ್ಲದ ಕಿಚನ್ ಹೆಂಗೆ ಇತ್ತಲ್ಲ ನೆನಪುಂಡು ಮಿತ್ತು ಅಟ್ಟ ಸ್ಪೆಷಲ್ ಕುಕ್ ಬಾನುಲ ಹೆಲ್ಪರ್. ನಾನು ಚಿಕನ್ ಡಬಲ್ ತಿನ್ನೋದಿಲ್ಲ. ಹೆಲ್ಪರ್ ಬೋಡಿತ್ತಿನ ಪಲ್ಲೆ ಬಾನು ಹೊತ್ತು ಕುಲ್ಲು ಅಲ್ಲಿ ಸಾರಿ ತಿಂದ್ರೆ ಬರ್ನ. ಓಕೆ, ಇವತ್ತಿನ ಬ್ರೇಕ್ಫಾಸ್ಟ್ ಶಾಮಿಗೆ ಬಜಿಲ್ ಅವಲಕ್ಕಿ, ಸ್ವೀಟ್ ಅವಲಕ್ಕಿ, ಗೋಧಿ ಹಲ್ವಾ, ಚಟ್ನಿ ಮತ್ತು ನಮ್ಮ ಭಟ್ರದ್ದು ಲೈವ್ ದೋಸೆ ಇರ್ತದೆ. ಒಂದು ಆಯ್ತು ದೋಸೆ ಬೇತೇನೆ ಉಪ್ಪು ಹುಳಿ ದೋಸೆ ಅಂತ ಅರಿಕೆ ಪಾಡ್ದು ಮಸಾಲೆ ಪಾಡ್ದು ಕಡೆವಿ ತಾರಾಯಿ ಬೆಲ್ಲ ಉಪ್ಪು ಪುಳಿ. ವಾವ್, ಸಾಂಬಾರ್ಲ ಓ ಅಂದೆ ಚಟ್ನಿ ಬರೋದಾರ. ನಾವು ಬಂದಿರೋ ಜಾಗ ಇಲ್ಲೊಂದೇನೋ ಇದೆ, ಚಿಕ್ಕ ಸ್ಟೇಜ್ ಥರ ಇದೆ. ಏನಾದ್ರು ಬರ್ಡೇ ಫಂಕ್ಷನ್ ಆ ಥರ ಏನಾದ್ರು ಇದ್ದರೆ ಐ ಥಿಂಕ್ ಇಟ್ ವಿಲ್ ಬಿ ನೈಸ್. ದಿಸ್ ಬಟ್ ಸಕ್ಕ ಚೆನ್ನಾಗಿದೆ. This is a cute version. This is mine, violent version. Ah, nice. ಎಲ್ಲ ಮೂವಿದ್ದು ಆಲ್ ನೆಟ್ಫ್ಲಿಕ್ಸ್, ಪ್ರೈಮ್, ಹಾಟ್ಸ್ಟಾರ್. ಅದಕ್ಕೆ ನೀವು ಪೌಡರ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಓಕೆ, ಫುಲ್ಲು ಸ್ನಾನ ಎಲ್ಲ ಮಾಡಿ ಸಂಜೆ ಆಲ್ಮೋಸ್ಟ್ 8 ಗಂಟೆ ಆಗ್ತಾ ಬಂತು. ಮನೆ ಇಲ್ಲಿ ಬಿದ್ಕೊಂಡ್ರೆ ಫುಲ್ ಸ್ಕೈ ಇದೊಂದು ಒಳ್ಳೆ ವ್ಯೂ ಸಿಗುತ್ತೆ. ಒಳ್ಳೆ ಸ್ಪೇಸ್ ಶಿಪ್ಪಿಂದ ಒಳ್ಳೆ ವಿಂಡೋ ಥರ ಮೂನ್ ಕಾಣ್ತಾ ಇದೆ ಇವಾಗ. ಆ್ಯಂಡ್ ಯು ಗೆಟ್ ಟು ಸಿ ಲಾಡ್ ಆಫ್ ಸ್ಟಾರ್ಸ್. ಆಲ್ಮೋಸ್ಟ್ ವೀಡಿಯೋದಲ್ಲಿ ಬರ್ತಾ ಇಲ್ಲ, ಸಕ್ಕ ಚೆನ್ನಾಗಿ ಸ್ಟಾರ್ಸ್, ಫುಲ್ ಸೈಲೆಂಟ್ ಇದೆ ಒಂಥರ. ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸ್ ಮಿಡ್ಲಲ್ಲಿ. ಹೋಗ್ಬೇಡಿ ನೀವು ಈಗ, ನಿಮ್ಗೆ ಅಂತ ಬೇಡವಾ?
ಓಕೆ, ಆಲ್ಮೋಸ್ಟ್ 3 ದಿವಸ ಇದ್ವಿ ಈ ಅಮೇಝಿಂಗ್ ಹೋಮ್ ಸ್ಟೇ. ಲೈಕ್ ಕ್ರೇಜಿ ಫುಡ್, ಕ್ರೇಜಿ ಹೋಮ್ ಸ್ಟೇ, ಆಲ್ಮೋಸ್ಟ್ ಲೈಕ್ ಅ ಡ್ರೀಮ್ ಹೌಸ್ ಥರ ಇದು. ನಾನು ಆ್ಯಕ್ಚುಲಿ ಇದರ ಡೀಟೇಲ್ಸ್ ಎಲ್ಲ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮನು. ಅವರು ಲೈಕ್ ನಿಮಗೆಲ್ಲ ಅದು ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ನಾರ್ಮಲ್ ಕಮರ್ಷಿಯಲೈಸ್ಡ್ ಟೂರಿಸ್ಟ್ ಪ್ಲೇಸ್ ಥರ ಅಲ್ಲ ಆ್ಯಕ್ಚುಲಿ ಇದು. ಅಂದರೆ ತುಂಬ ನೇಚರ್ ಥರ ಅಂತ ರೆಸ್ಪೆಕ್ಟ್ ಮಾಡಿ ಆ ಥರ. ಇದು ಆಲ್ಸೋ ಲೈಕ್ ಅ ಹೋಮ್. ಸೊ ಅದನ್ನೊಂಥರ ರೆಸ್ಪೆಕ್ಟ್ ಮಾಡಿ ಬರೋರಿಗೆಲ್ಲ ಲೈಕ್ ದೇ ರಿಯಲಿ ವೆಲ್ಕಮ್. ಅವರು ಅದರ ಹೋಮ್ ಸ್ಟೇ ರೂಲ್ಸ್ ಎಲ್ಲ ಹೇಳ್ತಾರೆ ಆ್ಯಕ್ಚುಲಿ ವೆನ್ ಯು ಎನ್ಕ್ವೈರ್. ಅವರು ಆಲ್ಸೋ ಹೇಳಿದ್ದಾರೆ ಲೈಕ್ ಇಫ್ ಯು ರೆಫರ್ ಮೀ ಅಂದರೆ ನಿಯರ್ ಒಂದು ಕಳಿಸಿದೆ ಅಂತ ಹೇಳಿದರೆ ಇಲ್ಲಿ ಗಿವ್ ಸಮ್ ಡಿಸ್ಕೌಂಟ್ ಕೂಡ. ನಾಟ್ ಜಸ್ಟ್ ದ್ಯಾಟ್, ಅವ್ರದ್ದೊಂದು ವರ್ಕ್ಶಾಪ್ ಎಲ್ಲ ಮಾಡ್ತಾರೆ. 2-3 ವೀಕ್ಸ್ ವರ್ಕ್ಶಾಪ್ ಮಾಡ್ತಾರೆ ಮಕ್ಕಳಿಗೆಲ್ಲ. ಸೊ ಅದು ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಎನ್ಕ್ವೈರ್ ಮಾಡ್ಬೋದು. ಪ್ಲಸ್ ಆಲ್ಸೋ ಐ ಥಿಂಕ್ ಸಮ್ ಫ್ರಾಗ್ಸ್ ಇದೆಲ್ಲ ವರ್ಕ್ಶಾಪ್ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ಇದು ಲೈಕ್ ಸಮ್ ನೈಸ್ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಯು ಹ್ಯಾವ್ ದ ಬೆಸ್ಟ್ ಆಫ್ ಬೆಸ್ಟ್ ಒಂಥರ ಹೋಮ್ ಸ್ಟೇ ಎಕ್ಸ್ಪೀರಿಯನ್ಸ್. ಅಮೇಝಿಂಗ್. ಸೊ ವಿಲ್ ಸ್ಟಾರ್ಟ್ ನಾವು. ಐ ಥಿಂಕ್ ಇಲ್ಲಿಂದ 1.5 hours ವಿಲ್ ರೀಚ್ ಮಂಗಳೂರು. ಸೊ ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಮನು. ಓ ಬೈ ದ ವೇ, ಮನ್ನ ಪಾಪು ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ತುಳುವಲ್ಲಿ ಬಂದಿರೋದು ವರ್ಡ್. ನಾನು ಅಂದ್ಕೊಳ್ಳೆ ಕನ್ನಡ ಅಂತ. ತುಳುವಲ್ಲಿ ಪಾಪು ಅಂತ ಹೇಳಿದರೆ ಒಂದು ಚಿಕ್ಕ ಸೇತುವೆ. ಅದು ಇಲ್ಲೊಂದು ಚಿಕ್ಕ ಸೇತುವೆ ಥರ ಇತ್ತಂತೆ ಮಣ್ಣಿದ್ದು, ಅದಕ್ಕೆ ಮನ್ನ ಪಾಪು ಅಂತ ಹೆಸರು. ನಿಂಗೆ ಗೊತ್ತಿರಲಿಲ್ಲ? ನನಗೂ ಗೊತ್ತಿರಲಿಲ್ಲ, ಅವನು ಹೇಳ್ದೆ ಗೊತ್ತಾಯ್ತು. ಬರ್ಪಾ ಬರ್ಪಾ.